ವಿಟ್ಲ ಮೂಲದ ಲೇಖಕ ಪ್ರಸ್ತುತ ಬೆಂಗಳೂರಿನಲ್ಲಿರುವ ನೆಕ್ಕಿದಪುಣಿ ಗೋಪಾಲಕೃಷ್ಣ ಅವರ ಕೋಟಿ ಚೆನ್ನಯ್ಯ ಜನ್ಮಭೂಮಿ ಪಡುಮಲೆ ನೆಲ್ಲಿಕಲಗುತ್ತು ಕೃತಿ ಬಿಡುಗಡೆ ಕಾರ್ಯಕ್ರಮವು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ಈ ವೇಳೆ ನೆಕ್ಕಿದಪುಣಿ ಗೋಪಾಲಕೃಷ್ಣ ಮಾತನಾಡಿ, ಇತಿಹಾಸವನ್ನ ಯಾರೂ ತಿರುಚಬಾರದು, ಸತ್ಯ ಯಾವತ್ತೂ ಸತ್ಯವಾಗಿ ಉಳಿಬೇಕು. ಈ ದಿಶೆಯಲ್ಲಿ ಲಾಕ್ಡೌನ್ ಕಾಲದಲ್ಲಿ 1 ವರ್ಷ ಅಧ್ಯಯನವನ್ನು ನಡೆಸಿ ಈ ಕೃತಿಯನ್ನು ರಚಿಸಿದ್ದೇವೆ ಎಂದರು. ಈ ಜಗತ್ತನ್ನು ನಾಶಪಡಿಸಲು ಯತ್ನಿಸುವ ದುಷ್ಟರಿಂದ ಅದು ಸಾಧ್ಯ ಆಗುವುದಿಲ್ಲ. ಒಂದು ವೇಳೆ ಅದು ಸಾಧ್ಯ ಆದರೆ ಆ ದುಷ್ಟರ ಸಾಧನೆ ಪ್ರಯತ್ನಗಳನ್ನು ಮೌನವಾಗಿ ಏನು ಪ್ರತಿಕ್ರಿಯೆಗಳಿಲ್ಲದೆ ನೋಡುತ್ತಾ ನಿರ್ಲಿಪ್ತರಾಗಿ ಕುಳಿತಿರುವ ನಮ್ಮಿಂದ ಅದು ನಾಶವಾಗುತ್ತೆ. ಇದು ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಮಾತು. ಆದ್ದರಿಂದ ಅವುಗಳೆಲ್ಲ ಮೌನವಾಗಿ ನೋಡುತ್ತಾ ಏನನ್ನು ಪ್ರತಿಕ್ರಿಯಿಸದೆ ಕೂರುವ ಜನರಿಂದ ನಾಶವಾಗುವುದು. ಆದ್ದರಿಂದ ನಾವು ಅಲ್ಲಿಯ ತನಕ ನಿರ್ಲಿಪ್ತರಾಗಬೇಕು. ಅಥವಾ ನಮಗೆ ಯಾರೋ ಮೋಸ ಮಾಡಿದರೆಂದು ನೊಂದು ಪಶ್ಚಾತ್ತಾಪ ಪಡುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವು ಎಂದು ಸುಮ್ಮನಿರುವುದು ಸರಿಯೇ? ಇದು ನನ್ನ ಪ್ರಶ್ನೆ. ಪಡುಮಲೆಯ ನವನಿರ್ಮಾಣದ ರೂವಾರಿಗಳಿವೆ. ಮಾನ್ಯ ಮಾಧ್ಯಮದ ನೇರವಾಗಿ ಬಳಿಕ ಸಾಹಿತಿ ಹಾಗೂ ಲೇಖಕಿ ಡಾಕ್ಟರ್ ಚಂದ್ರಕಲಾ ನಂದಾವರ ಮಾತನಾಡಿ ಶುಭ ಹಾರೈಸಿದರು. ಕೋಟಿ ಚೆನ್ನಯ್ಯನ ಸಮುದಾಯಕ್ಕೆ ಸೇರಿದವರನ್ನೇ ನೋಡಿ ಯಾರಿಗೂ ಗೊತ್ತಾಗಲಿಲ್ಲ. ನಮ್ಮದು ಗೊತ್ತಾಗಬೇಕಾದ ಅಗತ್ಯವೂ ಇಲ್ಲ. ಕೋಟಿ ಚೆನ್ನಯ್ಯನ ಸಮುದಾಯಕ್ಕೆ ಮಾತ್ರ ಕೋಟಿ ಜನರು ಮೀಸಲು ನಾವು ಭಾವಿಸಿದವರು ಅಲ್ಲ. ಅಥವಾ ನಾರಾಯಣ ಗುರು ಅವರು ಕೇವಲ ಒಂದು ಜಾತಿಗೆ ಸೇರಿದವರು ಅಂತಲ್ಲ. ಯಾಕಂದ್ರೆ ಅವರು ಹೇಳಿದಂಥ ಮಾತು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವುದು ಮನುಷ್ಯರಿಗೆ ಹೇಳಿದರು. ಇದನ್ನು ನಾನು ನನ್ನ ಬಾಲ್ಯದಲ್ಲೇ ಕೇಳಿದ್ದೇನೆ. ಭಿನ್ನವ ಸಮುದಾಯದ ಯುವವಾದಿಯವರೆಲ್ಲ ನನ್ನನ್ನು ಎಲ್ಲೆಲ್ಲಿ ತಂದು ನಾರಾಯಣ ಗುರುಗಳ ಬಗ್ಗೆ ಭಾಷಣ ಮಾಡಿದ್ದಾರೆ ಪ್ರಾರಂಭದಲ್ಲಿ. ಯಾಕಂದರೆ ಆಗ ಆ ಸಮುದಾಯದಲ್ಲಿ ಯಾರು ಮಾತಾಡಲಿಕ್ಕೆ ಸತ್ಯವಾದ ಮಾತು. ಆ ಕರೆದವರಿಗೆ ಯುವಕರಿಗೆಲ್ಲ ಗೊತ್ತಿದೆ. ಈಗ ಅವರೆಲ್ಲ ದೊಡ್ಡ ವಯಸ್ಸಿನವರಾಗಿ 60 ವರ್ಷಕ್ಕೆ ಹತ್ತಿರ ಆಗಿದ್ದಾರೆ. 8 ಘಟಕಗಳಿಂದ ಅಲ್ಲೆಲ್ಲ ಹೋಗಿದ್ದೇನೆ. ನಾರಾಯಣ ಗುರುಗಳ ಬಗ್ಗೆ ಮಾತಾಡಿದೆ. ಆಗ ನಮಗೆ ಬೆಳಕು ನಾರಾಯಣ ಗುರುಗಳೇ. ಅದರ ಹಿನ್ನೆಲೆಯಲ್ಲಿ ನಂದಾವರನ ಕೋಟಿ ಚೆನ್ನಯ್ಯ ಅಧ್ಯಯನ ಮಾಡಲಿಕ್ಕೆ ಹೋಗುವಾಗ ಈ ಥರದ ಯಾವುದೇ ಒಂದು ಜಾತಿಯ ಸಂಕುಚಿತವಾದಂಥ ನೆಲೆಯಲ್ಲಿ ಹೋದವರಲ್ಲ. ನಮ್ಮ ಜಿಲ್ಲೆಯ ಜಾನಪದವಾದಂತಹ ಆರಾಧನೆಗಳು ಮತ್ತು ಅದರ ಸಂಶೋಧನೆ ಮತ್ತು ಅದರ ಐತಿಹಾಸಿಕತೆ ಎಷ್ಟು ಪ್ರಸ್ತುತ. ಈ ವೇಳೆ ಪಡುಮಲೆ ಕೋಟಿ ಚೆನ್ನಯ್ಯ ಸಂಚಲನಾ ಸೇವಾ ಟ್ರಸ್ಟ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಸಾಹಿತಿ ಹಾಗೂ ಲೇಖಕ ಡಾಕ್ಟರ್ ವಾಮನ ನಂದಾವರ, ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಇದರ ಅಧ್ಯಕ್ಷ ಎಂ ವೇದಕುಮಾರ್, ನಿವೃತ್ತ ಶಿಕ್ಷಕಿ ರೋಹಿಣಿ, ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ನ ಭಾಸ್ಕರ್ ಪೂಜಾರಿ, ಅಶೋಕ್ ಬಾಡೂರು ಮತ್ತಿತರರು ಉಪಸ್ಥಿತರಿದ್ದರು.